ಸರಿಸುಮಾರು 2.25 ವರ್ಷದ ಬಳಿಕ ಜನಪ್ರತಿನಿಧಿಗಳ ಅಧಿಕಾರಕ್ಕೆ ಬಂದ ಬಂಟ್ವಾಳ ಪುರಸಭೆಯ ಸಾಮಾನ್ಯ ಸಭೆ ಪುರಸಭಾ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಪ್ರಮುಖವಾಗಿ ಎರಡನೇ ಹಂತದ ಕುಡಿಯುವ ನೀರಿನ ಅನುಷ್ಠಾನದ ಬಳಿಕ ಉಂಟಾಗಿರುವಂತಹ ಸಮಸ್ಯೆಗಳು, ಹೆದ್ದಾರಿಯಲ್ಲಿ ರಸ್ತೆ ಅಗಲೀಕರಣಕ್ಕೆ ಅಡಚಣೆಯಾಗಿರುವಂತಹ ಗೂಡಂಗಡಿಗಳ ತೆರವು, ಬಾರೆಕಾಡಿನಲ್ಲಿರುವಂತಹ ಆಶ್ರಯ ಕಾಲೋನಿಯಲ್ಲಿ ವಾಸ್ತವ್ಯವಿರುವ ಫಲಾನುಭವಿಗಳಿಗೆ ಇನ್ನೂ ಹಕ್ಕುಪತ್ರ ವಿತರಣೆಯಾಗದಿರುವುದು ಸಹಿತ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಜಕ್ರಬಿಟ್ಟುವಿನಲ್ಲಿ ಅನುಷ್ಠಾನವಾಗಿರುವ ಎರಡನೇ ಹಂತದ ಸಮಗ್ರ ಕುಡಿಯುವ ನೀರಿನ ವಿತರಣಾ ಕೊಳವೆ ಮಾರ್ಗಗಳನ್ನು ಅಳವಡಿಸುವ ಕಾಮಗಾರಿಯ ಅಂದಾಜು ಪಟ್ಟಿಗೆ ಅನುಮೋದನೆ ನೀಡುವಂತೆ ನಿಗಮ ಮಂಡಳಿ ನೀಡಿರುವ ಪತ್ರದ ವಿಚಾರಕ್ಕೆ ಸಂಬಂಧಿಸಿ ಸುದೀರ್ಘ ಚರ್ಚೆ ನಡೆಯಿತು. ಈ ಯೋಜನೆಯ ಅನುಷ್ಠಾನದ ಬಳಿಕ ಇನ್ನೂ ಸಮರ್ಪಕವಾಗಿ ನೀರು ಪೂರೈಕೆಯಾಗದಿರುವುದು, ಅಪೂರ್ಣಗೊಂಡ ಪೈಪ್ಲೈನ್, ಹಳೆ ಸಂಪರ್ಕ, ಹೊಸ ಸಂಪರ್ಕದಿಂದ ನೀರು ಸೋರಿಕೆಯಾಗುತ್ತಿರುವುದು, ಗಾಳಿಗೆ ಮೀಟರ್ ತಿರುಗುವುದು ಸಹಿತ ವಿವಿಧ ರೀತಿಯ ಸಮಸ್ಯೆಗಳನ್ನು ಸದಸ್ಯರಾದ ಗೋವಿಂದ ಪ್ರಭು, ವಾಸು ಪೂಜಾರಿ, ರಾಮಕೃಷ್ಣ ಆಳ್ವ, ಗಂಗಾಧರ್, ಮೊಹಮ್ಮದ್ ನಂದರಬೆಟ್ಟು, ಲುಕ್ಮಾನ್ ಹಸೈನರ್ ಸಹಿತ ಬಹುತೇಕ ಸದಸ್ಯರು ಸಹಾಯಕ ಇಂಜಿನಿಯರ್ ಶೋಭಾಲಕ್ಷ್ಮಿ ವಿರುದ್ಧ ಮುಗಿಬಿದ್ರು. ಇತ್ತೀಚಿನ ದಿನಗಳಲ್ಲಿ ಮೆಸ್ಕಾಂ ಬಿಲ್ಲು ಅಧಿಕವಾಗಿ ಬರುತ್ತಿದ್ದು 3.5 ಕೋಟಿ ರೂಪಾಯಿ ಮೆಸ್ಕಾಂ ಬಿಲ್ಲು ಪಾವತಿಗೆ ಬಾಕಿ ಇದೆ. ಬರುವ ಅನುದಾನವನ್ನು ಮೆಸ್ಕಾಂಗೆ ಪಾವತಿಸಿ ಸದಸ್ಯರು ಭಜನೆ ಮಾಡಿ ಕುಳಿತುಕೊಳ್ಳಬೇಕೆ. ಈ ಯೋಜನೆಯಿಂದ ನಾವು ಅನಾಥ ಶಿಶುವಿನಂತಾಗಿದ್ದೇವೆ ಎಂದು ಹಿರಿಯ ಸದಸ್ಯ ಗೋವಿಂದ ಪ್ರಭು ಆಕ್ರೋಶ ವ್ಯಕ್ತಪಡಿಸಿದರು. ಬಿಸಿ ರೋಡ್ ಕೊಟ್ಟಿಗೆಹಾರ ರಸ್ತೆ ಅಗಲೀಕರಣ ಕಾಮಗಾರಿಗೆ ಗೂಡಂಗಡಿ ಅಡಚಣೆಯಾಗುತ್ತಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಬರೆದ ಪತ್ರದ ಬಗ್ಗೆಯೂ ಬಿಸಿ ಬಿಸಿ ಚರ್ಚೆ ನಡೆಯಿತು. ಇದು ಹೆದ್ದಾರಿ ಇಲಾಖೆಗೆ ಸಂಬಂಧಿಸಿದ್ದರಿಂದ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಗೂಡಂಗಡಿಗಳು ತಲೆ ಎತ್ತಿದಾಗ ಇಲಾಖಾಧಿಕಾರಿಗಳು ಮಲಗಿದ್ದರೆ ಎಂದು ಪ್ರಶ್ನಿಸಿದ ಹಿರಿಯ ಸದಸ್ಯ ಗೋವಿಂದ ಪ್ರಭು ಅವರು ಪುರಸಭೆಗೆ ಸಂಬಂಧಿಸಿದ ಜಾಗವನ್ನ ಅತಿಕ್ರಮಣವಾಗದಂತೆ ನೋಡಿಕೊಳ್ಳಿ ಎಂದು ಸಲಹೆಯನ್ನ ನೀಡಿದರು. ಸಭೆಯಲ್ಲಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಉಪಾಧ್ಯಕ್ಷೆ ಜೆಸಿಂತಾ ಡಿಸೋಸಾ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24 ಬಂಟ್ವಾಳ.